ಸರಿ ಸಲಗ ಆಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಮತ್ತೆ ಆಶೀರ್ವಾದ ಕೂಡ. ಮತ್ತೆ ಇದೇ ತಿಂಗಳು 20ನೇ ತಾರೀಕು ನನ್ನ ಹುಟ್ಟಿದಬ್ಬದ ಪ್ರಯುಕ್ತವಾಗಿ ನಿಮ್ಗೆ ಯಾರಿಗೂ ನಾನು ನಿರಾಸೆ ಮಾಡೋಷ್ಟು ಮನಸ್ಸಿಲ್ಲ. ಸೊ ಹಂಗಾಗಿ 20ನೇ ತಾರೀಕು A2 ಮ್ಯೂಸಿಕ್ ಅಲ್ಲಿ ನಮ್ಮ ಸಲಗಾದ ಟೈಟಲ್ ಟ್ರ್ಯಾಕ್ ನ ರಿಲೀಸ್ ಮಾಡ್ತೀವಿ. ಸೊ ಸಲಗ ಸಾಂಗ್ ನ ನೀವು ನೋಡ್ಬೋದು, ಟೈಟಲ್ ಟ್ರ್ಯಾಕ್ ನ ನೀವು ನೋಡ್ಬೋದು. 20ನೇ ತಾರೀಕು ಬೆಳಿಗ್ಗೆ ಅನೌನ್ಸ್ ಮಾಡ್ತೀವಿ ಎಷ್ಟು ಗಂಟೆಗೆ ಅಂತ. ಅದು ಬಹುಶಃ 10 ಗಂಟೆ ಬೆಳಿಗ್ಗೆನೋ ಅಥವಾ ಒಂದು ಟೈಮು ಇದನ್ನ ಮಾಡಿ A2 ಮ್ಯೂಸಿಕ್ ಅಲ್ಲಿ ಮರೀದಿರ ಟೈಟಲ್ ಟ್ರ್ಯಾಕ್ ನೋಡಿ ಸಲಗ ಅದು. ಅದಾದ್ಮೇಲೆ ಸಲಗ ಯಾವಾಗ ರಿಲೀಸು ಅಂತ ಇದೇ ತಿಂಗಳು 26, 27 ಅಥವಾ ಫೆಬ್ರವರಿ ಮೊದಲನೇ ವಾರದಲ್ಲಿ ಬಂದು ಡೇಟ್ನ ನಾನು ಅನೌನ್ಸ್ ಮಾಡ್ತೀನಿ ಅಫಿಷಿಯಲ್ ಆಗಿ. ನಮ್ಮ ಪ್ರೊಡ್ಯೂಸರ್ ಕೂಡ ಮತ್ತೆ ಎಲ್ಲರೂ ಇದ್ರ ಬಗ್ಗೆ ತುಂಬಾ ಚರ್ಚೆ ಮಾಡ್ತಾ ಇದ್ದಾರೆ. ಹಂಗಾಗಿ ನಮಗೆ ಈ ಸರ್ತಿ ಡಿಸ್ಟ್ರಿಬ್ಯೂಟರ್ಸು, ಎಕ್ಸಿಬಿಟರ್ಸು, ಪ್ರೊಡ್ಯೂಸರ್ಸು ಎಲ್ಲರೂ ಒಬ್ರಿಗೊಬ್ರು ಅನ್ಯೋನ್ಯವಾಗಿದ್ದು ಸಾಥ್ ಕೊಟ್ರೆ ಎಲ್ಲರೂ ಜಲ್ದಿ ಬರ್ಬೋದು. ಸುಮಾರು ಸಿನಿಮಾಗಳು ಪೆಂಡಿಂಗ್ ಇದೆ. ಮತ್ತೆ ನಮ್ಮ ಸಲಗ ಸಿನಿಮಾನ ನಾವು ಖಂಡಿತವಾಗ್ಲೂ ಯಾವ OTTಗೂ ಕೊಡೋದಿಲ್ಲ, ಡೈರೆಕ್ಟ್ ಆಗಿ ಥಿಯೇಟರ್ಗೆ ಬರ್ತೀವಿ. ನನ್ನ ಆಸೆ, ನನ್ನ ಮೊದಲನೇ ಡೈರೆಕ್ಷನ್ ಸಿನಿಮಾ, ನಿಮ್ಮೆಲ್ಲರ ಆಶೀರ್ವಾದ. ನನಗೆ ತುಂಬಾ ದೊಡ್ಡ ಆಸೆ ಇರೋದೆ ಥಿಯೇಟರ್ನಲ್ಲಿ ತೋರಿಸ್ಬೇಕು ಅಂತ. ಒಂದು 15 ದಿವಸ ತಡ ಆದ್ರೂ ಪರವಾಗಿಲ್ಲ, ನಮಗೆ ಪರ್ಮಿಷನ್ ಕೊಟ್ಟಿದ ತಕ್ಷಣನೇ ನಾವು ಥಿಯೇಟ್ರಲ್ಲೇ ಬರ್ತೀವಿ. ಇದೇ ಮತ್ತೊಂದ್ಸರಿ ಹೇಳ್ತೀನಿ, ಇದೇ ತಿಂಗಳು ಕೊನೆಯಲ್ಲಿ ತಪ್ಪಿದ್ರೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ನಾನು ಮತ್ತೆ ಲೈವ್ ಬಂದು ಅಫಿಷಿಯಲ್ ಆಗಿ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನ ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.